regarded guest of honor, dear parents and all students, on behalf of beloved headmistress, STMC and students, we welcome everyone to our early culture eve. Small cheer and great welcome makes merry feast. Here are class 2 girls to cheer you and perform welcome dance. For your wonderful performance. Rara Rakama are yakka saka ಏನು ಬಹಳ ಖುಷಿಯಾಗಿದ್ದಿ? ಹೌದು, ನಾನು ತುಂಬಾ ಖುಷಿಯಾಗಿದ್ದೇನೆ. ಇದೀಗ ಅಂಗನವಾಡಿಯ ಪುಟಾಣಿ ಮಕ್ಕಳು ನಮ್ಮ ಶಾಲಾ ವಾರ್ಷಿಕ ಉತ್ಸವಕ್ಕೆ ನೃತ್ಯವನ್ನು ಪ್ರದರ್ಶಿಸಲಿದ್ದಾರೆ. ನಾನು ನೋಡಲು ಹೋಗ್ತಾ ಇದ್ದೀನಿ, ಬರ್ತೀಯಾ? ಓಹೋ, ನಾನು ಬರ್ತೇನೆ. ನಾಳೆ ಬೆಳಗ್ಗೆ ಗಂಟ ನಾನು ನಿನ್ನ ನೆಂಟ, ನೀವು ಸಿಕ್ಕು ಬಿಟ್ಟು ನನ್ನ ಕೈಗೆ ಸಿಕ್ಕಮ್ಮ. ಅತ್ತ ಇತ್ತ ಹೊಂಟ ಈ ಐನಾತಿ ಸೊಂಟ, ನೋಡು ಮಂದಿಗೆಲ್ಲ 100 ಬಾಟ್ಲಿ ಕಿಕ್ಕಮ್ಮ. ಸುಡನೆ ಬೇಡ ಸುಕ್ಕ ರಕ್ಕಮ್ಮ, ರಾರ ರಾರ ಕುಡಿ ಎಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕ.
ಬಿಟ್ರೆ ತೋರಿಸ್ತೀನಿ ನಿಂಗೆ 8 ದಿಕ್ಕಮ್ಮ ನಾನು ಹೇಳಿ ಕೇಳಿ ಹುಟ್ಟದಾಗಿಂದ ಪೋಲಿ ಹೋದ್ರೆ ಹೊತ್ತಾಗತ್ತೆ ನಾ ವಾಪಸ್ ಬರಕ್ಕಮ್ಮ ಹೊಟ್ಟೋದ್ರೆ ಪಡ್ತೀಯ ದುಃಖ ರಕ್ಕಮ್ಮ ವಾ, ಅಂಗನವಾಡಿಯ ಮಕ್ಕಳು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಲ್ಲ. ಹೌದು, ನನಗೂ ಡ್ಯಾನ್ಸ್ ಮಾಡೋಣ ಅಂತ ಆಯ್ತು. ಮುಂದೆ ನೋಡು. ಹೇ ಜಾಲಿ ಹೇ ಜಾಲಿ ಹೇ ಜಾಲಿ 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 ಹೇ ಜಾಲಿ ಹೇ ಜಾಲಿ ಹೇ ಜಾಲಿ ಜಾಲಿ ಜಾಲಿ. ಇದೀಗ 1ನೇ ತರಗತಿ ಪುಟಾಣಿ ಮಕ್ಕಳು ನಿಮ್ಮ ಮುಂದೆ ಪಾರ್ಟಿ ಮಾಡಲು ಬರುತ್ತಿದ್ದಾರೆ. ನೋಡಿ, ಆನಂದಿಸಿ. ನೃತ್ಯದ ಮೂಲಕ ಮನರಂಜಿಸಿದ 1ನೇ ಪುಟಾಣಿ ಮಕ್ಕಳಿಗೆ ಅಭಿನಂದನೆಗಳು. ಇದೀಗ ಅಂಗನವಾಡಿ ಮಕ್ಕಳು ಮತ್ತೊಮ್ಮೆ ನಿಮ್ಮನ್ನು ಮನರಂಜಿಸಲು ಬರುತ್ತಿದ್ದಾರೆ. ಎಲ್ಲರೂ ರೆಡಿ ತಾನೆ? ಒಳ್ಳುಳ್ಳಾರ ಮಾಣಿನಂಗರ ವಿರಜಪೇಟ ಡೊಂಡುಗಯ್ಯ ಮಾಣಿನಂಗರ ಒಳ್ಳುಳ್ಳಾರ ಮಾಣಿನಂಗರ ಮೈಸೂರುಪೇಟ ಡೊಂಡುಗಯ್ಯ ಮಾಣಿನಂಗರ ಮಾಣಿನಂಗರ ತಂಗಾಟಿ ಗುಮರನಂಗರ ಗುಮರನಂಗರ ತಂಗಾಟಿ ಮಾಣಿನಂಗರ ಮಾಣಿನಗರ ತಂಗಾಟಿ ಮತ್ತು ಮಲತಂಡೆ ಮಾಣಿನಗರ ತಂಗಾಟಿ ಮತ್ತು ಮಲತಂಡೆ ಕೆಣ್ಣ ಕೊಂಡ ಮಂಜಲ ಕೊಂಡ ಮಾಣಿನ
ವಾ, ಅಂಗನವಾಡಿ ಮಕ್ಕಳು ಎಷ್ಟು ಚೆನ್ನಾಗಿ ನೃತ್ಯ ಮಾಡಿದ್ರಲ್ಲ. ಹೌದು ಶ್ರಮ್ನ. ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. ಇದೀಗ ಈ ವರ್ಷ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಹಾಸ್ಯ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನ ಪಡೆದು ವಿಜೇತಳಾದ ಆಯಿಷತ್ ಸಹಲ ಇವಳಿಂದ ಹಾಸ್ಯ ಕಾರ್ಯಕ್ರಮ ನಿಮ್ಮ ಮುಂದೆ ಆರಂಭವಾಗಲಿದೆ. ಸಣ್ಣ ವಿರಾಮದ ನಂತರ ಟ್ರಿನ್ ಕಸ ಕಸ ಎಲ್ಲೆಡ ಒಣ ಕಸ, ಓ ಕಸ ಕಸ ಹಾರುವ ಒಣ ಕಸ, ಈಚೆ ಹಸಿ ಕಸ ಆಚೆ ಒಣ ಕಸ, ಹಾಕಿ ಬೇರೆ ಬೇರೆಯಾಗಿ ಕಸ ಕಸ ಹಾರುವ ಒಣ ಕಸ. ಇದೀಗ ವಾರ್ತಾ ಪ್ರಸಾರ. ಗ್ರಾಮೀಣ ವಾರ್ತೆಗಳು ಓದ್ತಿರುವವರು ಸೆಲ್ಫಿಯ ಮಗಳಾದ ಕ್ಯಾಮಿ. ಮುಖ್ಯಾಂಶಗಳು: ಪಾರು ಗ್ರಾಮದ ಮಲಾರಿನಲ್ಲಿ ಭಾರೀ ಬಾಂಬ್ಗಳ ಪತ್ತೆ, ಇಡೋಲಿಯಲ್ಲಿ ಭಾರೀ ಗಲಭೆ, ನಿಷೇಧಾಜ್ಞೆ ಜಾರಿ, ಬಲಾರ್ಕೋಡಿಯಲ್ಲಿ ಕುಟುಂಬ ಘರ್ಷಣೆ, ಕ್ರಿಕೆಟ್ ಜೂಜಾಟದ ಮಂಗಳೂರಿನ 3 ಮಾಜಿ ಆಟಗಾರರು ಹಾಗೂ ಇಂದು ಭಾರೀ ಚಂಡಮಾರುತದ ಭೀತಿ. ಮಲಾರಿನಲ್ಲಿ ನಿನ್ನೆ ಪೊಲೀಸರು ಭಾರೀ ಬಾಂಬ್ಗಳನ್ನು ವಶಪಡಿಸಿದ್ದಾರೆ. ಬಾಂಬ್ಗಳನ್ನು ತಯಾರಿಸಿದ 2 ಬಂಧಿಸಲಾಗಿದೆ. ತಜ್ಞರು ಬಂದು ಬಾಂಬ್ಗಳನ್ನು ನಿಷ್ಕ್ರಿಯಗೊಳಿಸಿದ್ದಾರೆ. ಬಾಂಬ್ಗಳನ್ನು ಪರೀಕ್ಷಿಸಿದಾಗ ಇವು ಗೆಣಸುದಿಂದ ಉತ್ಪತ್ತಿಯಾದ ಗ್ಯಾಸಿನಿಂದ ತಯಾರಿಸಿದ ಬಾಂಬ್ಗಳನ್ನು ತಿಳಿದು ಬಂದಿದೆ. ಈ ಬಾಂಬ್ಗಳು ಸಿಡಿದರೆ ಜೀವಕ್ಕೆ ಅಪಾಯವಿಲ್ಲ, ಆದರೆ ಇವುಗಳು ಬೀರುವ ದುರ್ವಾಸನೆ ಹತ್ತಿರ ಇದ್ದವರನ್ನು ಮೂರ್ಛೆಗೊಳಿಸುತ್ತದೆ ಎಂದು ತಿಳಿದು ಬಂದಿದೆ. ಈ ಬಾಂಬ್ಗಳು ಪೊಲೀಸರಿಗೆ ಗಲಭೆ ಸಂದರ್ಭದಲ್ಲಿ ಉಪಯೋಗಿಸಲು ಭಾರೀ ಒಳ್ಳೆಯದು. ಈ ಮಲಾರಿನ ಆಸ್ವಾಸಿಯವರೊಂದು ತಿಳಿದು ಬಂದಿದೆ. ಇದೀಗ ಸಣ್ಣ ವಿರಾಮ. ವಿರಾಮದ ನಂತರ ವಾರ್ತೆಗಳು ಮುಂದುವರೆಯಲಿದೆ. ಒಂದು ಸ್ಕ್ಯೂಬ್ ವ್ಯಾನಿಷ್ ಬಳಸಿ ಕಳೆಯು ವ್ಯಾನಿಷ್ ಬಣ್ಣವು ವ್ಯಾನಿಷ್. ನಿನ್ನೆ ನೋಲಿಯಲ್ಲಿ ನೊಣ ಗ್ಯಾಂಗಿಗೂ ಹಾಗೂ ಸೊಳ್ಳೆ ಗ್ಯಾಂಗಿಗೂ ಭಾರೀ ಹೊಡೆದಾಟ ನಡೆದು ಪರಿಸ್ಥಿತಿ ಉದ್ರಿಕ್ತವಾಗಿದೆ. ಕೂಡಲೇ ಕೇಂದ್ರದಿಂದ ಹಳ್ಳಿ ಪಡೆ ರವಾನೆಯಾಗಿದ್ದು ನಿಷೇಧಾಜ್ಞೆ ಜಾರಿಯಲ್ಲಿದೆ. ಗಲಾಟೆ ನಿಲ್ಲಿಸದಿದ್ದರೆ ನೊಣ ಗ್ಯಾಂಗಿಗೂ ಹಾಗೂ ಸೊಳ್ಳೆ ಗ್ಯಾಂಗಿಯವರನ್ನು ನುಂಗಿ ಹಾಕುವುದಾಗಿ ಹಳ್ಳಿಗಳ ಕ್ಯಾಪ್ಟನ್ ಮಿಸ್ಟರ್ ಪಳ್ಳಿ ಎಚ್ಚರಿಸಿದ್ದಾರೆ. ಮಲಾರ್ಕೋಡಿಯಲ್ಲಿ ನಿನ್ನೆ 2 ಕುಟುಂಬದ ನಡುವೆ ಘರ್ಷಣೆ ನಡೆದು ಪರಿಸ್ಥಿತಿ ಉದ್ರಿಕ್ತವಾಗಿದೆ. ಕೋಡಿಯಲ್ಲಿದ್ದ ತೋಡಿಗೆ ಬಿದ್ದು ನಂತರ ಯಾವುದೇ ಉಪಾಯವಿಲ್ಲದೆ ಅದೇ ಕುಟುಂಬದವರ ಜೊತೆಗೆ ಸೇರಿ ರಕ್ಷಿಸಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕ್ರಿಕೆಟ್ ಜೂಜಾಟದ ಮಾಜಿ ಆಟಗಾರರಾದ ಸೆಲ್ಫಿ, ಕುಲ್ಫಿ ಹಾಗೂ ಗುಲ್ಫಿ ಒಳಗೊಂಡಿದ್ದಾರೆಂದು ತಿಳಿದು ಬಂದಿದೆ. ಹಾಗೂ ಭಾರೀ ಮೌಲ್ಯದ ಮೊಬೈಲ್ ಹಾಗೂ ಐಸ್ ಕ್ರೀಮ್ ಡಬ್ಬಿಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. 3 ಪತ್ತೆಗೆ ವಿಶೇಷ ತಂಡ ರಚಿಸಲಾಗಿದೆ. ಇದೀಗ ಹವಾಮಾನ ವರದಿ. ಮುನ್ಸೂಚನೆಯಂತೆ ಇಂದು ಸಂಜೆ 3 ಗಂಟೆಗೆ ಭಾರೀ ಚಂಡಮಾರುತದ ಮಲಾರಿನಲ್ಲಿ ನಡೆಯುವ ಸಂಭವವಿದ್ದು ಶಾಲಾ ವಾರ್ಷಿಕೋತ್ಸವವನ್ನು ಬೇಗನೆ ಮುಗಿಸಲು ಮುನ್ಸೂಚನೆ ನೀಡಲಾಗಿದೆ. ಹಾಗೂ ಈ ಪ್ರದೇಶದಲ್ಲಿರುವವರು ಎಲ್ಲರೂ ಬಿಕರ್ನ ಕಟ್ಟೆಗೆ ಹೋಗಬೇಕೆಂದು ಅಧಿಕಾರಿಗಳು ಆಜ್ಞೆ ಮಾಡಿದ್ದಾರೆ. ಶಿಕ್ಷಕರು ಸಂಜೆ 6 ಗಂಟೆಯವರೆಗೆ ಶಾಲೆಯಲ್ಲಿ ಕಡ್ಡಾಯವಾಗಿ ನಿಲ್ಲಬೇಕು ಎಂದು ತಿಳಿದು ಬಂದಿದೆ. ಇದೀಗ ಒಂದು ಸುದ್ದಿ, ತುಂಬಾ ಬೇಸರದ ಸಂಗತಿ. ಅದೇನೆಂದರೆ ಸೆಲ್ಫಿ ಹಾಗೂ ಗುಲ್ಫಿ ಒಟ್ಟಿಗೆ ಸೆಲ್ಫಿ ತಿನ್ನುತ್ತಾ ಕುಲ್ಫಿ ತಿನ್ನುವಾಗ ಇಬ್ಬರು ಗುಲ್ಫಿ ಎಂಬ ನದಿಗೆ ಬಿದ್ದು ಸಾವನ್ನಪ್ಪಿದ್ದಾರೆ. ಈ ಸಾವಿನಿಂದ ಯಾರ ಕೈವಾಡ ಇದೆಯೋ ಇಲ್ಲವೋ ಎನ್ನುವುದರ ಬಗ್ಗೆ ಪೊಲೀಸರು ತನಿಖೆ ನಡೆಸಬೇಕಾಗಿದೆ. ಇದೀಗ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದೆ ನಿಮ್ಮ ಭೇಟಿ ಬದುಕು ಉಳಿದರೆ ಚಂಡಮಾರುತದ ನಂತರ. ನಮಸ್ಕಾರ. ಸಾಲನ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತಲ್ಲ? ಹೌದು, ನಾನಂತೂ ತುಂಬಾ ಖುಷಿ ಪಟ್ಟೆ. हम सब भारतवासी है, यहाँ सभी धर्म के लोग रहते हैं, साथ में खाना खाते हैं, साथ में खेलते हैं, साथ में रहते हैं. अब आ रहे हैं दूसरी कक्षा के बच्चे आपके सामने भारत एकता का दिखाने के लिए आपके सामने. हो मारे या कोई मारे ना, यहाँ अपनी भी थोड़ी अदा थोड़ा अंदाज है. ऐसे हैं चाहे वैसे हैं, अरे जो भी हैं जैसे हैं, खुद पे हमें नाज है. जाने ना हमको ये जमाना, चाहो तो हमको आसमाना. यारबाज हम, जानसाज हम, इश्कबाज दिलवाले, कहते हैं हमको प्यार से इंडिया वाले, छूटते दिल के तार से इंडिया वाले, हर जीत ले हार से इंडिया वाले, दुश्मन के छक्के छुड़ा दे हम इंडिया
दुश्मन के छक्के छुड़ा दे हम इंडिया वाले। यूं तो सीधे बड़े, कभी चाहे तो हाथों से लेते लकीरें चुरा। हमको परवाह नहीं, जो भी कहता है कहने दे, जब ये भला या बुरा। जैसी भी मर्जी हो हमारी, करते हैं ऐसी होशियारी। और दिल से यार जो ले पुकार तो जान सार कर डाले, कहते हैं हमको प्यार से इंडिया वाले, छू लेते दिल के तार से इंडिया वाले, हर जीत छीन ले हार से इंडिया वाले। दुश्मन के छक्के छुड़ा दे हम इंडिया वाले, उंगली पे सबको नचा दे हम इंडिया वाले। ಹೌದು, ಡ್ಯಾನ್ಸ್ ತುಂಬಾ ಚೆನ್ನಾಗಿತ್ತು ಅಲ್ವಾ? ನಿಮಗೆ ಸೂರ್ಯನನ್ನು ನೋಡಬೇಕಾ? ನೋಡಿ, ಇದೀಗ 4 ಹಾಗೂ 5ನೇ ತರಗತಿ ವಿದ್ಯಾರ್ಥಿನಿಯರು ಸಣ್ಣ ನೃತ್ಯದ ಮೂಲಕ ಬರಲಿದ್ದಾರೆ. ನೋಡಿ ಆನಂದಿಸಿ. ರೇ ಹೇಳು ನೀ ಯಾರೇ, ಢಮ್ ಢಮರು ಢಮರೇ, ಯಾರೆ ನೀ ಯಾರೇ, ಸನನನ ರೇ ಹೇಳು ನೀ ಯಾರೇ, ಢಮ್ ಢಮರು ಢಮರೇ, ಯಾರೆ ನೀ ಯಾರೇ, ಸೂರ್ಯಂಗು ನೋಡೋ ಆಸೆ, ಮೈಯನ್ನು ಮುಟ್ಟೋ ಆಸೆ, ಎಲ್ಲಾದ್ರೂ ಅಲ್ಲಿ ಬರ್ತಾನೆ, ತಂಗಾಳಿಗೂ ಭಾರಿ ಆಸೆ, ಏನೇನು ಮಾಡೋ ಆಸೆ, ಆಗಾಗ ಸವರಿ ಹೋಗ್ತಾನೆ, ಸನನನ ರೇ ಹೇಳು ನೀ ಯಾರೇ, ಢಮ್ ಢಮರು ಢಮರೇ, ಯಾರೆ ನೀ ಯಾರೇ, ತುಳುಕಿ ತುಳುಕಿ ಬಾರಲೆ ಬಾರೆ, ಧುಮುಕಿ ಧುಮುಕಿ ನನ್ನನ್ನು ಸೇರೆ. ಎಳೆಗರಿಕೆ ವಯಸ್ಸಿಗೆ ಬಂತು, ನಾ ಹೆಜ್ಜೆ ಇಟ್ಟಾಗ ಶ್ರೀಗಂಧಕ್ಕೂ ಆಶ್ಚರ್ಯವೂ, ತೆನೆ ತೆನೆಗೂ ಮೀಸೆ ಬಂತು, ನಾ ಕೈ ಇಟ್ಟಾಗ ಹೂವೆಲ್ಲವೂ ಗಂಡಾದವು, ನನ್ನ ಅಂದ ನೋಡೋಕೆ, ಸ್ವಂತ ಮಾಡಿಕೊಳ್ಳೋದಕ್ಕೆ, ನಾನು ನಾನು ನಾನಂತ ಎಲ್ಲರಿಗೂ ಧಾವಂತ, ಸುಂದ್ರಿ ಯಾರು ಅನ್ನೋ ಸ್ಪರ್ಧೆ ನೋಡು ಭೂಮಿಲಿ. ಆ ಗಿಳಿನ ಈ ಹೊಳೆನ, ಆ ಎಲೆನ ಈ ನೆಲನ, ಆ ಮೊಲನ ಈ ಮಳೆನ, ನಾನು ಮಾತ್ರನ, ಹೇ ಮಳೆ ಹನಿಯೇ, ಹೋಗಿರಿ ನೀನು ಮೈ ನೆನೆಸಿ ನೆನೆಸಿ ನೋಡುವೆ ಏನು, ಹೇ ಮಳೆ ಹನಿಯೇ, ಹೋಗಿರಿ ನೀನು ಮೈ ನೆನೆಸಿ ನೆನೆಸಿ ನೋಡುವೆ ಏನು.
ದೇಶ ವಿವಿಧ ಸಂಸ್ಕೃತಿಗಳ ಸಂಪತ್ತಿನ ಆಗರವಾಗಿದೆ. ವಿಭಿನ್ನ ಭಾಷೆ, ಧರ್ಮ, ಸಂಸ್ಕೃತಿ, ವೇಷಭೂಷಣ, ವಿವಿಧ ಕಲೆ ಹಾಗೂ ಅನೇಕ ಹಬ್ಬಗಳನ್ನು ಆಚರಿಸುತ್ತೇವೆ. ಮಹತ್ತರವಾದ ದೇಶ ನಮ್ಮ ಭಾರತ ದೇಶ. ಇದೀಗ ನಮ್ಮ 3ನೇ ತರಗತಿ ವಿದ್ಯಾರ್ಥಿಗಳು ಬೇರೆ ಬೇರೆ ರಾಜ್ಯಗಳಿಂದ ನಮ್ಮೆಲ್ಲರನ್ನು ಕರೆದುಕೊಂಡು ಹೋಗಲಿದ್ದಾರೆ. ಹೌದಾ, ನಾವೆಲ್ಲ ಎಲ್ಲಿ ಹೋಗ್ತಾ ಇದ್ದೀವಿ? ಹೌದು, ಗುಜರಾತ್, ಗೋವಾ, ಪಂಜಾಬ್, ಮಹಾರಾಷ್ಟ್ರ. ಮೊದಲು ಗುಜರಾತ್ಗೆ ಹೋಗ್ತಾ ಇದ್ದೇವೆ. ಎಲ್ಲರೂ ಬನ್ನಿ, ಗುಜರಾತ್ ರಾಜ್ಯದ ಸೊಬಗನ್ನು ನೋಡೋಣ. ಅಲ್ಲಿನ ವಿಶೇಷವಾದ ಕಲೆಯನ್ನು ನೋಡಿ ಆನಂದಿಸೋಣ. ನಂತರ ಗೋವಾಕ್ಕೆ ತೆರಳೋಣ. ಅಲ್ಲಿನ ವೇಷಭೂಷಣ ಹಾಗೂ ಸೌಂದರ್ಯವನ್ನು ಸವಿಯೋಣ. ನಂತರ ಪಂಜಾಬ್ ಹಾಗೂ ಮಹಾರಾಷ್ಟ್ರದ ವಿಭಿನ್ನ ಆಚರಣೆಗಳ ಸೊಬಗನ್ನು ಆನಂದಿಸೋಣ. ಎಲ್ಲರೂ ಒಟ್ಟಾಗಿ ದೇಶದ ವಿವಿಧ ರಾಜ್ಯಕ್ಕೆ ಭೇಟಿ ಮಾಡೋಣ. मोर बनी तन काट करे मन, मोर बनी तन काट करे, मोर बनी तन काट करे मन, मोर बनी तन काट करे, मोर बनी तन काट करे मन, मोर बनी तन काट करे, मोर बनी तन काट करे मन, मोर बनी तन काट करे. ओ रंग रसिया क्या रमिया व्या रास जो, रंग रसिया क्या रमिया व्या रास जो. छुवाने जावा मैयारा रे को कोड गामना हमें मैयारा रे को कोड गामना. घर रे मेघ कटा गगन गगन कर चाट करे, घुमरी घुमरी कर जाट भरे. जरूर है मेरा ही सुरूर है, आंखों में गुरूर है, ख्वाब का कसूर है. मोर बने तन करे मन, मोर बने तन करे दीवा धक्का रे, बोलू बाबा रे दीवा धक्का रे, बोलू Undra mucha mama, aniau santa tuca. Undra mucha mama, aniau santa tuca. Ani mazori chapila lagi selu mandinaka. Ani mazori chapila lagi selu mandinaka. Undir mama ailo, ani pachi pona liplo. Undir mama ailo, ani pachi pona liplo. Ani mazori chapila nataka yaka gasa hailo. Ani mazori chapila nataka yaka gasa hailo. Ya ya maya ya, 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 ya ya maya ya. Fule! Morgoa teu yager mezcala redondo. Morgoa teu yager mezcala redondo. Tajere que chidu na tota vakane korna bendo. Tajere que chidu na tota vakane korna bendo. Takayoko paklo cita pura kandalu no tondu. Takayoko paklo cita pura kandalu no tondu. Are pakla choi na kare chedu no bailo rando. Are pakla choi na kare chedu no bailo rando. Ya ya maya ya, 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 ya ya maya ya.
Farar far zatai ranandu Farar far zatai ranandu Farar far zatai ranandu Farar far zatai ranandu Rane mata paklenku pakle mata raneanku Rane mata paklenku pakle mata raneanku Farar far zatai ranandu Farar far zatai ranandu Farar far zatai ranandu Farar far zatai ranandu Ya ya maya ya 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 ओ बल्ले बल्ले जे सोनिया दे रंग देख लो बिना डोर तो उड़ती पतंग देख लो ओ बल्ले बल्ले जे सोनिया दे रंग देख लो बिना डोर तो उड़ती पतंग देख लो आज मुंडे होए एना दे मलंग देख लो बिना डोर तो उड़ती पतंग देख लो ए कुड़िया कुड़िया ए दिखिया छुरिया ए कुड़िया कुड़िया दिखिया छुरिया कुड़िया जामन हसना आवन ओ तेना पूंडिया ते मारे होए रंग देख लो ओ बल्ले बल्ले जे सोनिया दे रंग देख लो बिना डोर तो उड़ती पतंग देख लो नारा 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 ए तकिया तेज कटारा ए नारा 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 ए तकिया तेज कटारा बिजली दिया नंगिया तारा ए तारा 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 जे ढोल एना दे आओगे ता प्यार दे चपके खाओगे जे ढोल एना दे आओगे ता प्यार दे चपके खाओगे हाय कोली सोरील्या डोली र मुंबईच्या किनारी अगं मारतीन कोली हानलन गोली गचल जाऊ बाजारी हाय कोली सोरील्या डोली र मुंबईच्या किनारी अगं मारतीन कोली हानलन गोली गचल जाऊ बाजारी नाकवा बोटीन फिरवाल का
ಹೇಗಾಯ್ತು ನಮ್ಮ ದೇಶದ ಬೇರೆ ಬೇರೆ ರಾಜ್ಯಕ್ಕೆ ಹೋದಾಗ ಖುಷಿಯಾಯಿತು ತಾನೇ? ಹೌದು, ಇದೀಗ ನಮ್ಮ ಶಾಲಾ 5ನೇ ತರಗತಿ ವಿದ್ಯಾರ್ಥಿಗಳು ಕವಾಲಿ ಮೂಲಕ ಮನರಂಜಿಸಲಿದ್ದಾರೆ. ಕವಾಲಿ ಅನ್ನೋದು ವಿಶೇಷವಾದ ಕಲೆ. ಎಲ್ಲರೂ ನೋಡಿ ಆನಂದಿಸಿ. जिसको तू चाहे ए नबी तू बुलाता है, तेरे दर पर सर झुकाए मैं भी आया हूँ. जिसकी बिगड़ी आए नबी चाहे तू बनाता है. भर तो झोली मेरी या मोहम्मद, लौट कर मैं न जाऊंगा खाली. भर तो झोली मेरी या मोहम्मद, लौट कर मैं न जाऊंगा खाली. भर तो झोली मेरी या मोहम्मद, लौट कर मैं न जाऊंगा खाली. भर तो झोली मेरी या मोहम्मद, लौट कर मैं न जाऊंगा खाली. बंद दीदों में भर डाले आंसू, सिल दिए मैंने दर्दों को दिल में. बंद दीदों में भर डाले आंसू, सिल दिए मैंने दर्दों को दिल में. जब तलक तू बना दे न बिगड़ी दर्द तेरे न जाए सवाली. भर दो झोली मेरी या मोहम्मद, लौट कर मैं न जाऊंगा खाली. भर दो झोली आका जी, भर दो झोली हम सबकी, भर दो झोली नबी जी, भर दो झोली मेरी सरकारे मदीना, लौट कर मैं न जाऊंगा खाली. खोजते तुझको देखा, सांस क्या याद भी हो गया हूँ. खोजते तुझको देखा, सांस क्या याद भी हो गया हूँ. बेखबर दर बदर फिर रहा हूँ, मैं यहाँ से वहाँ हो गया हूँ. बेखबर दर बदर फिर रहा हूँ, मैं यहाँ से वहाँ हो गया हूँ. तेरे या नबी मेरे दिल को दिलासा, आया हूँ दूर से मैं होके रुहासा. तेरे या नबी मेरा दिल को दिलासा, आया हूँ दूर से मैं होके रुहासा. कर दे करम नबी मुझ पे भी जरा सा, जब तलक तू बना दे न दिल की दर्द तेरे न जाए सवाली. भर दो झोली मेरी या मोहम्मद, लौट कर मैं न जाऊंगा खाली. भर दो झोली मेरी ताजदारे मदीना, लौट कर मैं न जाऊंगा खाली. भर दो झोली मेरी या मोहम्मद, लौट कर मैं न जाऊंगा खाली.
तू क्या है दिल में मेरे बिन सुने गिन रहा है न तू धड़कने आह निकली है तो चांद तक जाएगी तेरे तारों से मेरी दुआ आएगी ऐ नबी हाँ कभी तो सुबह आएगी जब तलक तू सुनेगा न दिल की दर से तेरे न जाए सवाली ವಾಹ್ 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 ಇದೀಗ ಅಂಗನವಾಡಿಯ ಚಿಣ್ಣರು ತಮ್ಮ ಮುಂದೆ ಚಂದಮಾಮನನ್ನು ಹುಡುಕುತ್ತಾ ನೃತ್ಯದ ಮೂಲಕ ಬರಲಿದ್ದಾರೆ. ಬನ್ನಿ ನಾವು ಕೂಡ ಅಂಗನವಾಡಿ ಚಿಣ್ಣರೊಂದಿಗೆ ಚಂದಮಾಮನನ್ನು ಹುಡುಕೋಣ. ಈಗ ಎಲ್ಲ ಶಾಲೆ ಮಕ್ಕಳ ಸಂಖ್ಯೆ ತುಂಬ ಕಡಿಮೆ ಆಗಿದೆ. ಹಾಗಾಗಿ ಕೆಲವು ಕನ್ನಡ ಶಾಲೆ ಮುಚ್ತಾ ಇದೆ. ಇದು ಇಂಗ್ಲಿಷ್ ಮೀಡಿಯಂ ಶಾಲೆ ಪ್ರಭಾವ. ಹಾಗಾಗಿ ನಮಗೆ ಭಯವಿಲ್ಲ. ನಮ್ಮ ಶಾಸಕರು ನಮಗೆ ಇಂಗ್ಲಿಷ್ ಮೀಡಿಯಂ ಅನುಮತಿಗೊಳಿಸಿದ್ದಾರೆ. ನಮ್ಮ ಶಾಲೆಯಲ್ಲಿ 181 ಮಕ್ಕಳಿದ್ದಾರೆ. ಈಗ ಮಕ್ಕಳು ರಜೆ ಹಾಕೋದು ಜಾಸ್ತಿ. ಅಲ್ಲಿ ಕಣ್ಣು ನೋವು, ಅಲ್ಲಿ ಜ್ವರ, ಅಲ್ಲಿ ಮನೆ ಹೋಗ್ಕೋಲ್ಲ, ಅಲ್ಲಿ ದುವಾ ಇತ್ಯಾದಿ. ನನ್ನ 7ನೇ ಕ್ಲಾಸಿನ ವಿದ್ಯಾರ್ಥಿ
ಕಲಿಕೆಯಲ್ಲಿಂದ ಮಕ್ಕಳಿಗೆ ಸ್ಪೆಷಲ್ ಕ್ಲಾಸ್ ಇಟ್ಟಿದ್ದೇನೆ, ಇನ್ನು ಸಹ ಬಂದು ತಲುಪಲಿಲ್ಲ. ಯಾಣ ಈಗ ಬರುವುದಾ? ನಾನು ಬಂದದ್ದು ಬೇಗ ಆಯ್ತಾ ಸರ್? ನಾ ಮತ್ತೆ ಬರ್ತೀನಿ. ಏನೋ ಬಾರ ಮಾರ, ಏನು ಹೋದ್ರೆ ಬರ್ಲಿಕ್ಕಿಲ್ಲ. ಅದೇನ ಬಾಟ್ಲು ಮುಚ್ಚಳ ತೆಗೆದ ಬಾಯಿಗೆ ಹಾಕಿದ್ಯಾ? ಇದು ಮುಚ್ಚಳ ತೆಗಿದ್ರೆ ನೀರು ಖಾಲಿ ಆಗ್ತದಲ್ಲ ಸರ್, ಈ ಚೂಡ್ ತನ್ನಿ ಅಸರ್ತೊಲ ಬರಬೇಕು ಅಂತಲ್ಲ. ನಿಸಾರ್ ಹೇಳಿದ್ದಾನೆವಾ? ನಿಸಾರ್ ಸಾರೆ ಸಾರೆ ನಿಸಾರ್ ಉಂಟಲ್ಲ, ನಿನ್ನ ಕೂತೋಲಗ ಮೆಲ್ಲಾನಿಟ್ಟೆ ಅವನ ಕುಂಡಿ ಹೊಟ್ಟೆ ಚೇಟಿ ಕೂಡ ಹೊಟ್ಟೆ, ಹಂಗೆ ಅವ್ನು ಬರಲಿಲ್ಲ. ಅವನದ್ದು ಹೊಟ್ಟೆ ಅಲ್ಲ, ನಿನ್ನದೇ ಹೊಟ್ಟೆ ಆಗಿದ್ದು ನಿನ್ನೆ. ಹೋಗು ಕಮೇನ್ ಸರ್. ನೀ ನಿನ್ನೆ ಯಾಕೆ ಬರ್ಲಿಲ್ಲವಾ? ಸರ್ ಅದು ನನ್ನ ದೊಡ್ಡ ಅಕ್ಕ ಮರ್ಯಾಗಿದೆ ಸರ್. ಏನ ಅಕ್ಕ ಮರ್ಯಾಗ್ಲಿಕ್ಕೆ ನಾಯ? ಅಕ್ಕಗೆ ಮಗು ಹುಟ್ಟಿದಂತ ಹೇಳು ಸರ್. ಬೇಕಾದ್ರೂ ಒಂದು ಸಹ ಬರ್ದಿಲ್ಲ. ಹೋಗು ರೆಡಿ ಸಲ್ಮಾ ಪಾರೀಸ್, ಇಲ್ಲಿ ಬಾ. ನಿನಗೆ ನಿನ್ನ ಪದ್ಯ ಬಾಯ್ಬಟ್ಟು ಮಾಡಿ ಕೇಳಿದ್ದೇನಲ್ಲ, ಹೇಳು. ನಾಯಿ ಮರಿ ತಿಂಡಿ ಬೇಕೆ, ನಾಯಿ ಮರಿ ತಿಂಡಿ ಬೇಕೆ. ಹಾ ಸರಿ. ನಾಯಿ ಮರಿ ತಿಂಡಿ ಬೇಕೆ. ಅದೇನು ಮುಂದೆ ಹೋಗುದಿಲ್ಲ? ನೀವು ಮುಂದೆ ಹೋಗ್ಲಿಕ್ಕೆ ಹೇಳಿಲ್ಲ. ನಂಗೆ ಅಷ್ಟೇ ಬರುದು, ಮುಂದೆ ಬರುದಿಲ್ಲ. ಹೊಡಿಲಿಕ್ಕಿಲ್ಲ ಕಾನೂನುಂಟು. ನಿಂಗೆ ಸರ್ ನಿನಗೆ ನಿನ್ನೊಂದು ಪ್ರಬಂಧ ಬಾಯ್ಪಾಠ ಮಾಡ್ಲಿಕ್ಕೆ ಹೇಳಿದ್ದಾನಲ್ಲ, ಹೇಳು. ಅದು ಆಡು ಅಲ್ಲ. ಆಡು ಹೇಳು. ಆಡು ಒಂದು ಸಾಕು ಪ್ರಾಣಿ, ಅದು ನಮ್ಗೆ ಹಾಲು ಕೊಡ್ತದೆ, ಅದು ನಮ್ಗೆ ಕಡಲೆ ಕೊಡ್ತದೆ. ಅದೇನ ಕಡಲೆ? ಅದು ಬಿಟ್ಟೆ. ಬಿಟ್ಟೆ. ಆಡಿನ ಅಪ್ಪ ಹಾಲು ಕೊಡ್ತದೆ, ಆಡಿನ ಅಜ್ಜ ಹಾಲು ಕೊಡ್ತದೆ, ಆಡಿನ ತಮ್ಮ ಹಾಲು ಕೊಡ್ತದೆ, ಆಡಿನ ಅಜ್ಜ ಹಾಲು ಕೊಡ್ತದೆ. ಅದನ್ನ ಅಮ್ಮ ಮತ್ತೆ ಅಜ್ಜಿ ಹಾಲು ಕೊಡುದು ಸರಿ, ಅದ್ರ ಅಪ್ಪ ಹಾಲು ಕೊಡುದಿಲ್ಲ, ಅದ್ರ ಅಪ್ಪ ಮೂತ್ರ ಕೊಡುದು. ಸರ್ ಕೊಡ್ಕೊಂಡು ಹಿಡ್ಕೊಂಡು ಬರ್ತೀನಿ. ಸುಮ್ಮನೆ ಕೂತು. ಹೌದು ನದಿ ಕೂತು. ಹೌದು ಸರ್. ನಿನಗೆ ನಿನ್ನೆ ದನದ ಬಗ್ಗೆ ಪ್ರಬಂಧ ಬಾಯ್ಪಾಠ ಮಾಡ್ಲಿಕ್ಕೆ ಹೇಳಿದ್ದಾನಲ್ಲ, ಹೇಳು. ಸರ್ ದನ ಅಂದ್ರೆ ಬೈ ಅಲ್ಲ ಸರ್? ಬೈ ಹೇಳು. ದನ ಒಂದು ಸಾಕು ಪ್ರಾಣಿ, ಅದು ನಮಗೆ ಹಾಲು ಕೊಡ್ತದೆ. ಕಪ್ಪು ದನ ಬಿಳಿ ಹಾಲು ಕೊಡ್ತದೆ, ಅದೊಂದು ಸಾಕು ಪ್ರಾಣಿ. ಅದಕ್ಕೆ 4 ಕಾಲು ಇದೆ, 2 ಕೊಂಬು ಇದೆ, ಅದು ಹಾಲು ಕೊಡ್ತದೆ, ಬಾಲೆತ್ತಿ ಚಾಗಣಿ ಆಗ್ತದೆ. ಅದೇನು ಚಾಂಗಣ? ಸಗಣಿ ಸರ್, ಸಗಣಿ. ಸಗಣಿ. ಈಗ ನಮ್ಮ ಮನೆ ಬಗ್ಗೆ ಹೇಳು. ಸರ್ ನಿಮ್ಮ ಮನೆಗೆ ನಾ ಬಂದ್ರೆ ಅಲ್ಲ ಸರ್ ನಿಮ್ಮ ಮನೆ ಬಗೆಯಲುದು. ನಮ್ಮ ಮನೆ ಅಂದ್ರೆ ನಿನ್ನ ಮನೆ? ನಮ್ಮ ಮನೆ ಮಲಾರ್ ಭದ್ರನಗರದಲ್ಲಿ ಇದೆ, ಅದೊಂದು ಸುಂದರವಾಗಿ ಇದೆ. ನಮ್ಮ ಮನೆಗೆ 4 ಕಿಟಕಿ ಇದೆ, 2 ಬಾಗಿಲು ಇದೆ. ಮನೆ ಹಿಂದ ಕಡೆ ಕೊಟ್ಟಗೆ ಇದೆ, ದನದ ಕೊಟ್ಟಗೆ ಇದೆ. ದನ ಒಂದು ಸಾಕು ಪ್ರಾಣಿ, ಅದಕ್ಕೆ 4 ಕಾಲು ಇದೆ, 2 ಕೊಂಬು ಇದೆ, ಅದು ಹಾಲು ಕೊಡ್ತದೆ, ಬಾಲೆತ್ತಿ ಸಗಣಿ ಆಗ್ತದೆ. ನಾನು ಮನೆ ಬಗ್ಗೆ ಕೇಳಿದ್ರಿ, ನೀ ದನದ ಬಗ್ಗೆ ಹೇಳ್ತಾ ಇದ್ದಲ್ಲ, ಒಂದು ಬಿಟ್ರುಂಟಲ್ಲ. ಈಗ ನೀನು ಸರ್ ಇನ್ನೊಂದು ಕೇಳಿ ಸರ್. ಈಗ ಲೈಟ್ ಕಂಬದ ಬಗ್ಗೆ ಹೇಳು, ಹೇಗೆ ನಾನು ಬರ್ತದೆ ನೋಡ್ತೇನೆ. ಲೈಟ್ ಕಂಬ ಒಂದು ಉದ್ದವಾದ ಕಂಬ, ಅದರಲ್ಲಿ ವೈರ್ ಬರ್ತದೆ, ವೈರ್ನಲ್ಲಿ ಚುಯಿಂಕು ಅಂತ ಕರೆಂಟ್ ಆಗ್ತದೆ. ಆ ಕಂಬಕ್ಕೆ ನಮ್ಮ ದನವನ್ನು ಕಟ್ಟುತ್ತೇವೆ. ದನ ಒಂದು ಸಾಕು ಪ್ರಾಣಿ, ಅದಕ್ಕೆ 4 ಕಾಲು ಇದೆ, 2 ಕೊಂಬು ಇದೆ, ಅದು ಹಾಲು ಕೊಡ್ತದೆ, ಬಾಲೆತ್ತಿ ಸಾಗಣೆ ಆಗ್ತದೆ. ಎಂತ ಕೇಳಿಸ್ತಾ ನಿಂಗೆ ದನ? ನನಗೊಂದು ಡೌಟ್, ನೀವು ಹುಟ್ಟಿದ ದನದ ಹಟ್ಟಿ ಅಲ್ಲ ಅಂತ. ಈಗ ಏನಂತ ಕೇಳ್ತೇನೆ, ವಿಮಾನದ ಬಗ್ಗೆ ಹೇಳು, ಹೇಗೆ ದನ ಬರ್ತದೆ ನೋಡ್ತೇನೆ. ವಿಮಾನ ಒಂದು ದೊಡ್ಡವಾದ ವಾಹನ, ಅದು ಆಕಾಶದಲ್ಲಿ ಹಾರ್ತದೆ. ಅದು ಹಾರುವಾಗ ನಮ್ಮ ಅಂಗಳದಲ್ಲಿ ನೋಡುವಾಗ ಬಲ್ಬು ಉರಿಯುವುದು ಕಾಣ್ತದೆ. ವಿಮಾನದಲ್ಲಿ ಕೂತಿ ಕೆಳಗೆ ನೋಡುವಾಗ ನಮ್ಮ ಮನೆ ಕಾಣ್ತದೆ. ಮನೆಯ ಅಂಗಳದಲ್ಲಿ ದನ ಇದೆ. ದನ ಒಂದು ಸಾಕು ಪ್ರಾಣಿ, ಅದಕ್ಕೆ 4 ಕಾಲು ಇದೆ, 2 ಕೊಂಬು ಇದೆ, ಅದು ಹಾಲು ಕೊಡ್ತದೆ, ಬಾಲೆತ್ತಿ ಸಾಗಣೆ ಆಗ್ತದೆ. ನಿನಗೆ ಎಂತ ಕೆಲಸ ದನ? ನೀ ದನವನ್ನು ಬಿಡದೇ ಇಲ್ಲಲ್ಲ? ಸಾರೆ ದನದ ಬಿಟ್ರೆ ಪಿಕಪ್ ಅಲ್ಲಿ ಹೋಗಿ ತಗೊಂಡೋಗಿ ಎಡ್ಚಿ ಮಾಡಿ ತಿಂತಾರಲ್ಲ, ಅದಕ್ಕೆ ಅವನು ಬಿಡುವುದಿಲ್ಲ. ನೀ ಸುಮ್ಮನೆ ಕುತ್ಕಲ್ಲ, ಬೇಕಾದ್ರೆ ಒಂದು ಸಹ ಬರ್ತಿಲ್ಲ. ಹೋಗಿ ಕುತ್ಕೋ, ಹೋಗು. ಸಲ್ಮಾ ಪಾರೀಸ್, ನಿನಗೆ ನಿನ್ನೊಂದು ಚಿತ್ರ ಮಾಡ್ಲಿಕ್ಕೆ ಹೇಳಿದ್ದೇನೆ, ಅದೆಲ್ಲಿ ಉಂಟು? ಮನೆಯಲ್ಲಿ ಉಂಟು ಸರ್. ಮನೆಯಲ್ಲಿ ಯಾರು ಇಟ್ಟದ್ದ? ಅರ್ಥ ಬಂದದ್ದು ಸರ್. ಯಾರು ನೀ ಮಾಡಿದ? ನೀನು ಅಕ್ಕ ಮಾಡಿದ? ನಾ ಮಾಡಿದ್ದು ಸರ್. ಅದೇ ಚಿತ್ರ ಇಲ್ಲಿ ಮಾಡಿ ತೋರಿಸು. ಆಯ್ತು ಸರ್. ನದೀಮ್, ಏನ್ ಸರ್? ಇವಾ ನಾನು ಪ್ರಶ್ನೆ ಕೇಳ್ತೇನೆ, ಅದಕ್ಕೆ ಉತ್ತರ ಹೇಳಬೇಕು. ನೀರಲ್ಲಿ ವಾಸಿಸುವ 5 ಪ್ರಾಣಿಗಳನ್ನು ಹೆಸರಿಸು.
ಅದು ಕಪ್ಪೆ ಕಪ್ಪೆಲ್ಲ ಆ ಕಪ್ಪೆ. ಕಪ್ಪೆ ಕಪ್ಪನ ಅಜ್ಜಿ ಕಪ್ಪನ ಅಪ್ಪೆ ಕಪ್ಪನ ತಮ್ಮೆ ಕಪ್ಪನ ಕಾಕ ಆಯ್ತು. ನಿನಗೆ ನಾನು ನೀರಲ್ಲಿ ವಾಸಿಸುವ 5 ಪ್ರಾಣಿಗಳ ಹೆಸರು ಹೇಳಿದ್ರೆ ಕಪ್ಪಿನ ಅಜ್ಜ ಅಜ್ಜಿ ಅಂತ ಹೇಳ್ತಾ ಇದ್ದಾರೆ, ಸರಿ ಅಲ್ಲ? ಕಪ್ಪೆ, ನೀರ್ನಾಯಿ, ಮೊಸಳೆ, ಹಾವು, ಮೀನು. ಬಿಟ್ರೆ ಸರಿ ಬರ್ತೇವೆ, ಒಂದು ಬಿಟ್ರೆ ಚಡ್ಡಿಯಲ್ಲಿ ಮೂತ್ರ ಮಾಡಬೇಕು. ಅಲ್ಲಿ 3 ದಿನ ಕಬಡ್ಡಿ ಅಲ್ಲಿಗೆ ರಜೆ ಹಾಕುದು. ಹೋಗಿ ಗೊತ್ತೋ ಸರ್. ಆಯ್ತು. ಎಂತ ಚಿತ್ರವಾ? ನಾಯಿ ಮಾಂಸ ತಿನ್ನುವ ಚಿತ್ರ. ಅಲ್ಲಿ ಮಾಂಸ ಎಲ್ಲುಂಟಾ? ನಾಯಿ ತಿಂದಿದೆ. ನಾಯಿಲುಂಟಾ? ನಾಯಿ ಮಾಂಸ ತಿಂದ ಮೇಲೆ ಇರ್ತದೆ, ಅದು ಓಡಿ ಹೋಗಿದೆ. ಎಂತ ಬುದ್ಧಿಗೆ ನೀನೆ, ನೀವು ಊಟ ಸಾಕು. ಅಷ್ಟು ಹಣ ಇಲ್ಲ ಸರ್ ನನ್ನ ಹತ್ರ. ಮಕ್ಕಳೇ ಬನ್ನಿ, ಮಕ್ಕಳೇ ಮಕ್ಕಳೇ ಚೆನ್ನಾಗಿ ಕಲಿಯಿರಿ, ಗುರಿಯರಿಗೆ ಮರ್ಯಾದೆ ಕೊಡಬೇಕು. ನಾವು ನಮ್ಮ ಭವಿಷ್ಯ ನಮ್ಮ ಕೈಯಲ್ಲೇ ಇದೆ. ಇನ್ನಾದರೂ ಚೆನ್ನಾಗಿ ಕಲಿಯಿರಿ. ನಾಲ್ದು ಭಾನುವಾರ ಪುನಃ ಸ್ಪೆಷಲ್ ಕ್ಲಾಸ್ ಉಂಟು, ತಪ್ಪದೆ ಬನ್ನಿರಿ, ಊಟ ಮಾಡಿ ಬನ್ನಿರಿ. ಆಯ್ತು ಸರ್. ಆಯ್ತು ಸರ್, ಥ್ಯಾಂಕ್ ಯು ಸರ್. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಅವಳಿಗೆ ಅಭಿನಂದನೆಯನ್ನು ಸಲ್ಲಿಸುವುದು. ಮುಂದೆ ಆಕೆಯು ರಾಜ್ಯ ಮಟ್ಟದಲ್ಲೂ ಭಾಗವಹಿಸಲಿದ್ದಾರೆ. ಅವಳಿಗೆ PI ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. STPI ಭದ್ರನಗರ ಇಲ್ಲಿನ ಎಲ್ಲ ಸದಸ್ಯರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಕೋಲಾಟ ನೃತ್ಯವು ಭಾರತದ ಜಾನಪದ ನೃತ್ಯ ಕಲೆಯಲ್ಲಿ ವಿಶೇಷ ಸ್ಥಾನ ಪಡೆದಿದೆ. ಹೌದು, ಇದೀಗ ಕೋಲಾಟ ನೃತ್ಯ ಕಲೆಯನ್ನು ತಮ್ಮ ಮುಂದೆ ಪ್ರದರ್ಶಿಸಲಿದ್ದಾರೆ 5ನೇ ತರಗತಿ ವಿದ್ಯಾರ್ಥಿನಿಯರು. थर 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 हाँ कांपे थर थर हाँ डर डर जी से डर अब नाना बागों में बोला बोला रे
ಮನರಂಜಿಸಿದ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಇದೀಗ ಚೌಗಾಡ ತಾರ ನೃತ್ಯದ ಮೂಲಕ ತಮ್ಮೆಲ್ಲರನ್ನು ಮನರಂಜಿಸಲಿದ್ದಾರೆ 7ನೇ ತರಗತಿನ ವಿದ್ಯಾರ್ಥಿನಿಯರು. અને ભૂલો બધી વાત પ્રેમની આ મૌસમ છે अब आओ मेरे पास रह जाओ मेरे साथ प्रेमनी आ मौसम છે હોઈ ગઈ રાત અને ભૂલો બધી વાત પ્રેમની આ મૌસમ છે अब आओ मेरे पास रह जाओ मेरे साथ प्रेमनी आ मौसम છે मिल जाए मुझको अगर साथ तेरा तो भूलूं मैं सारा चौगाड़ा तारा छबीला तारा रंगीला तारा रंग भेद जुए तारी बात चौगाड़ा तारा ओए छबीला तारा ओए रंगीला तारा रंग भेद जुए तारी बात रे चौगाड़ा तारा ओए छबीला तारा ओए रंगीला तारा रंग भेद जुए तारी बात रे छुप छुप के तुम्हें देखा मैं करूं सारी सारी रात सारी सारी रात छुप छुप के मुझे देखा तू कर सारी सारी रात सारी सारी रात मिल जाए मुझको अगर साथ तेरा तो भूलूं मैं सारा चौगाड़ा तारा छबीला तारा रंगीला तारा रंग भेद जुए तारी बात चौगाड़ा तारा ओए छबीला तारा ओए रंगीला तारा रंग भेद जुए तारी बात रे चौगाड़ा तारा ओए छबीला तारा ओए रंगीला तारा रंग भेद जुए तारी बात रे ನೃತ್ಯದ ಮೂಲಕ ಮನರಂಜಿಸಿದ 7ನೇ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಇದೀಗ ಕೊನೆಯದಾಗಿ 7ನೇ ತರಗತಿ ವಿದ್ಯಾರ್ಥಿಗಳು ತಮ್ಮ ಹಾಸ್ಯ ನೃತ್ಯ ಶೈಲಿಯ ಮೂಲಕ ತಮ್ಮೆಲ್ಲರ ಗಮನ ಸೆಳೆದಿದ್ದಾರೆ. Just wait and watch. ಜಟಾಕಟಾಹ ಸಂಭ್ರಮ ಭ್ರಮನ್ನಿಲಿಂಪನಿ धगत 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 ज्वलल्ललाट पट्ट पावके किशोर चन्द्रशेखरे रति प्रतीक्षणं मम कौन है वो कहाँ से वो आया चारों दिशाओं में तेज
सा वो छाया, उसकी भुजाएं बदलें कथाएं, भागीरथी तेरी तरफ शिव जी चले, देख जरा ये विचित्र माया. ಅಣ್ಣ ಮಂಜೊಟ್ಟಿಗೆ ಏರ್ಲ ಉಂತರವಲ್ಲಪ್ಪ ಒಂಜೂರು ಬಿಡಬಲ್ಲಣ್ಣ ಬಿಡಬಲ್ಲೆ ಗಂತಿಗವಲ್ಲಣ್ಣ ಗಂತಿಗವಲ್ಲಣ್ಣ ಅಲ 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 ಕುಡಿಯರು ಕುಡಿಯರು. ಐ ಆಮ್ ರೆಡಿ, ಯು ಆರ್ ರೆಡಿ. ये किसकी है आहट, ये किसका है साया, हुई दिल में दस्तक, यहाँ कौन आया. हम पे ये किसने हरा रंग डाला, हो हम पे ये किसने हरा रंग डाला, खुशी ने हमारी हमें मार डाला, हो मार डाला, मार डाला, हाँ मार डाला. ਅਗਲਾਵਾ ਮਜਬੂਰੀ ਨੂੰ, ਆਣ ਜਾਣ ਦੀ ਪਸੂੜੀ ਨੂੰ, ਜ਼ਹਿਰ ਬਣੇ ਹਾਂ ਤੇਰੀ, ਪੀ ਜਾਵਾਂ ਮੈਂ ਪੂਰੀ ਨੂੰ. ਆਣਾ ਸੀ ਉਹ ਨਹੀਂ ਆਇਆ, ਦਿਲ ਬਾਗ ਬਾਗ ਮੇਰਾ ਟਕਰਾਇਆ, ਕਾਗਾ ਬੋਲ ਕੇ ਦੱਸ ਜਾਵੇ, ਪਾਵਾਂ ਕਿਉਂ ਦੀ ਚੂਰੀ ਨੂੰ, ਰਾਵਾਂ ਚ ਬਾਵਾਂ ਚ ਉਹਨੂੰ ਲੁਕਾਵਾਂ, ਕੋਈ ਮੈਨੂੰ ਨਾ ਰੋਕੇ, ਮੇਰੇ ਢੋਲ ਜੁਦਾਈਆਂ ਦੀ ਤੈਨੂੰ ਖਬਰ ਕਿਵੇਂ ਹੋਵੇ, ਆ ਜਾਏ ਦਿਲ ਤੇਰਾ ਪੂਰਾ ਵੀ ਨਾ ਹੋਵੇ, ਆ ਬਣੀਆਂ ਬਣਾਈਆਂ ਦੀ ਗੱਲਬਾਤ ਕਿਵੇਂ ਹੋਵੇ, ਆ ਜਾਏ ਦਿਲ ਤੇਰਾ ਪੂਰਾ ਵੀ ਨਾ ਹੋਵੇ. I can walk the dialogue, I can talk the dialogue, I can sleep the dialogue. Give me the dialogue, I say. حلمتي حبيبو حلمتي حبيب دالي حلمتي حبيبو حلمتي حبيب دا حلمتي حبيبو حلمتي حبيب دالي حلمتي حبيبو حلمتي حبيبو. ಯಾನ್ ಮೂಲೆ ಅವು ಬಿಡಿಯೇ ಏರೆಗಾವಿಯ ಕಿರಿಕಿರಿ ದುರಗಾಲಜ್ಜಿ. ನಿನ್ನ ನೋಡುತ್ತಲಿದ್ರೆ ಕಣ್ಣಿನ ನೋಟ ತಿರುಗಿಸಿ ಬಿಡುವೆ, ಆ ನೋಟದ ಮೇಲೆ ರೆಪ್ಪೆಯನಿಟ್ಟು ಬಚ್ಚಿಡುತ್ತಿರುವೆ, ಕಾಣದೇ ಇರೋ ದೇವರನೆ ಕಣ್ಣಾಳರಿ ತುಂಬಿರುವೆ, ಕಣ್ಣಿನ ಎದುರೇ ನಾ ನಿಂತ್ರು ಕಾಣದೆಯೋ ಚೆಲುವೆ. ನೋಟ ಬಂಗಾರವಾಯಿತೆ, ಶ್ರೀವಲ್ಲಿ ಮಾತೆ ಮಾಣಿಕ್ಯವಾಯಿತೆ, ನೋಟ ಬಂಗಾರವಾಯಿತೆ, ಶ್ರೀವಲ್ಲಿ ನಗುವೆ ನವರತ್ನವಾಯಿತೆ.
ಬೆಳಗೆದ್ದು ಯಾರ ಮುಖವ ನಾನು ನೋಡಿದೆ, ಅಂದಾನೋ ಅದೃಷ್ಟನೋ ಮುಂದೆ ಕುಂತಿದೆ. ನಿನ್ನ ಕಂಡ ಕನಸು ಬ್ಲಾಕ್ ಅಂಡ್ ವೈಟ್ ಇಂದು ಬಣ್ಣವಾಗಿದೆ. ನಿನ್ನ ಮೇಲೆ ಕವನ ಬರೆಯೋ ಗಮನ ಈಗ ತಾನೇ ಮೂಡಿದೆ. ಕನಸಲ್ಲಿ ಬಳಿ ಬಂದು ಮುದ್ದಾಡಿ ಕಚ್ಚಿಗುಳಿತಾಳಲ್ಲಾರೆ. ನೋಡಿವಳಂದಾವ ಮುತ್ತಿನ ಮಾಲೆ ಚಂದಾವ, ನೋಡಿವಳಂದಾವ ಮುತ್ತಿನ ಮಾಲೆ ಚಂದಾವ. ಇವಳು ಯಾವೂರ ಚಲುವೆ ಶಿವ ನಾವು ಮನೆಗೆ ಹೋಗೋದಿಲ್ಲ, ನಾವು ಮನೆಗೆ ಹೋಗೋದಿಲ್ಲ, ನಮಗೆ ಬಾಗ್ಲು ತೆಗಿಯೋರಿಲ್ಲ. ಇಲ್ಲ 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 ನಿಕ್ಲಿ ಯಾರು ಬಂದ್ಬಿಡ್ಲಿ ಕೇಳುವಾರ ಹೆಂಗಿನ ಯಾ ನಿಕ್ಲಿ ಎಡ್ಡೆ ಬಡ್ದು ಕೊಡೊಂದುಲ್ಲೆ ನಮ್ಮ ಸುರು ಟ್ರಟ್ ಟ್ರಟ್ ಉನ್ಕಣ ಒನ್ಸ್ ಮೋರ್ என்ற மேட சுமக்கி கமல் என்ற பெண் கட்டோடு போயே என்ற பெண் பிராண்டி குப்பி எண்டம்மா குடிச்சு என்ற மேட சுமக்கி கமல் என்ற பெண் கட்டோடு போயே என்ற பெண் பிராண்டி குப்பி எண்டம்மா குடிச்சு ഇവിടൊരു ചാകരയും വേലകളിൽ മൊത്തു വന്ന പോൽ ചിലരുടെ തോർത്തു കീറിപ്പോയ കാര്യം ഓർത്തു പോകവേ അലകളൽ കാറ്റിനൊതി കാതുകുത്താൻ പാടുപെടേണ്ട സടതര സേനാപതി വീര പടുകാമലോലുവ എന്റെ മേട ചിമക്കി കമൽ എന്റെ പെൺകട്ടോണ്ട് പോയേ എന്റെ പെണ്ണെ താണ്ടി കുട്ടി എന്റെ മാ കുളിച്ചു തിട്ടേ ಹೇಗಿತ್ತು ನಮ್ಮ ಬಾಯ್ಸ್ ಡ್ಯಾನ್ಸ್? ನಮ್ಮ ಹಳೆಯ ವಿದ್ಯಾರ್ಥಿಯಾದ ಅಬಿಬ್ ರೆಹಮಾನ್ ಇವನಿಂದ ಸುಮಧುರ ನೀನೆ ಶ್ಯಾಮ, ನೀನೆ ಅಲ್ಲ, ನೀನೆ ಯೇಸು, ನೀನೆ ಧರ್ಮ, ನೀನೆ ಮರ್ಮ, ನೀನೆ ಕರ್ಮ, ನೀನೆ ಪ್ರೇಮ, ನಿನ್ನ ಜೀವದ ಮಾಲೀಕ ನಾನು, ನಿನ್ನ ಪಾಲಿನ ಸೇವಕ ನಾನು. ನಿನಗೇನು ಹೆಸರಿಲ್ಲ, ಹೆಸರಲ್ಲಿ ನಾನಿಲ್ಲ. ಕಣ ಕಣ ಕಣದೊಳಗೆ ನಾನಿರುವೆ ಮುಕುಂದ ಮುರಾರಿ, ಮುಕುಂದ ಮುರಾರಿ, ಮುಕುಂದ ಮುರಾರಿ, ಮುಕುಂದ ಮುರಾರಿ. ನೀನೆ ರಾಮ, ನೀನೆ ಶ್ಯಾಮ, ನೀನೆ ಅಲ್ಲ, ನೀನೆ ಯೇಸು. ಗುಡಿಯ ಕಟ್ಟಿದ ಬಡವನೆದೆಯ ಎದೆಯಲ್ಲಿರುವೆ ನಾನು, ಬೆಳೆಯ ನಡುವೆ ರೈತ ಬಸಿದ ಬೆವರಲ್ಲಿರುವೆ ನಾನು. ಕೆಲಸ ನಿನ್ನದೆ ಫಲವು ನಿನ್ನದೆ ಛಲದ ಒಡೆಯ ನೀನು, ಇದನ್ನು ನಮಿಸಿ ದಿನವು ನೀನು ಶ್ರಮವ ಪಡುವೆ ಏನು ಬಿಡು. ಮತಗಳ ಜಗಳ ಇದೇ ಕೆಲಸವು ಬಹಳ, ನಿನ್ನ ಒಲಿಸಲು ಮರುಳ ಇರೋ ಮಾರ್ಗವು ಸರಳ. ನಿನ್ನ ಸೇರಲು ದಾರಿಯು ನೂರು, ಇದಕ್ಕೆ ತಕ್ಕೆ ಈತ ಕರಾರು. ಕಣ ಕಣ ಕಣದೊಳಗೆ ನಾನಿರುವೆ ಮುಕುಂದ ಮುರಾರಿ, ಮುಕುಂದ ಮುರಾರಿ, ಮುಕುಂದ ಮುರಾರಿ, ಮುಕುಂದ
ಶ್ಯಾಮ ನೀನೆ ಶ್ಯಾಮ ನೀನೆ ಅಲ್ಲ ನೀನೆ ಯೇಸು ಯುಗದ ಯುಗದ ಮೃಗದ ಕಗದ ಉಸಿರಲ್ಲಿರುವೆ ನಾನು ಕಡಲ ಅಲೆಯ ಮಲೆಯ ಹನಿಯ ಪರಮಾನುವೆ ನಾನು ಹೊಸದು ಹೊಸದು ಹೆಸರು ಹೊಸದು ಕರವೆ ನನ್ನ ನೀನು ನನಗೂ ನಿನಗೂ ನಡುವೆ ನೀನೆ ಗೋಡೆ ಕಟ್ಟಿದವನು ನಾ ಇರುವೆನು ಒಳಗೆ ನೀ ಹುಡುಕಿದೆ ಹೊರಗೆ ಬಿಡು ಮತದ ಹುಡುಗೆ ನಡೆ ಬೆಳಕಿನ ಕಡೆಗೆ ನಿನ್ನ ಜೀವದ ಮಾಲೀಕ ನಾನು ನಿನ್ನ ಪಾಲಿನ ಸೇವಕ ನಾನು ಕಣ ಕಣ ಕಣದೊಳಗೆ ಅವಿತಿರುವೆ ಮುಕುಂದ ಮುರಾರಿ ಮುಕುಂದ ಮುರಾರಿ ನೀನೆ ರಾಮ ನೀನೆ ಶ್ಯಾಮ ನೀನೆ ಅಲ್ಲ ನೀನೆ ಯೇಸು ನೀನೆ ಧರ್ಮ ನೀನೆ ಮರ್ಮ ನೀನೆ ಕರ್ಮ ನೀನೆ